ಅದು 2016 ಏಪ್ರಿಲ್ 10ನೇ ತಾರೀಕು. ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ 3 ಸ್ನೇಹಿತರು ಒಂದು ಸಾಹಸಮಯ ಸಮುದ್ರಯಾನಕ್ಕೆ ಹೊರಡುತ್ತಾರೆ. ಆದರೆ ದುರಾದೃಷ್ಟ, ಅವತ್ತು ಸಮುದ್ರದಲ್ಲಿ ಉಂಟಾದ ಚಂಡಮಾರುತದಿಂದ ಅವರ ದೋಣಿ ಅಲ್ಲೋಲ ಕಲ್ಲೋಲವಾಗಿ ಕೊನೆಗೆ ಫ್ಯಾನಡಿಕ್ ದ್ವೀಪದ ಹತ್ತಿರ ಬಂದು ಬಿಸಾಕುತ್ತದೆ. ಆ ದೋಣಿಯಲ್ಲಿದ್ದಂತಹ ಉಳಿದ ಬಳಿದ ತಿಂಡಿ ತಿನಿಸನ್ನ ತಿಂದುಕೊಂಡು ಕೆಲವು ದಿನಗಳ ಕಾಲ ಅವರು ಕಳೆಯಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಆದ್ರೆ ಇದೇ ರೀತಿ ಮುಂದುವರೆದರೆ ತಮ್ಮ ಸಾವು ಸನಿ ಅಂತ ಅವರಿಗೆ ಖಾತ್ರಿಯಾಗಿ ಹೋಗಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಕಾಸ್ಟ್ ಅವೇ ಅನ್ನುವ ಒಂದು ಹಾಲಿವುಡ್ ಸಿನಿಮಾ ನೋಡಿದ್ದ. ಇಂತಹದೇ ಒಂದು ನಿಜವಾದ ಪ್ರಸಂಗ ಆ ಸಿನಿಮಾದಲ್ಲೂ ಕೂಡ ತೋರಿಸಲಾಗಿತ್ತು. ಆ ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿ ಇದೇ ರೀತಿ ದ್ವೀಪದಲ್ಲಿ ಕಳೆದುಕೊಂಡಾಗ ಅವನು ಒಂದು ವೇಳೆ ಮೇಲಿಂದ ಯಾರಾದ್ರೂ ವಿಮಾನದ ಮೂಲಕ ಈ ದ್ವೀಪವನ್ನ ನೋಡಿದರೆ ತನಗೆ ಸಹಾಯ ಆಗಬಹುದು ಅಂತ ಅಲ್ಲಿದ್ದ ಮರಗಳ ತೊಗಟೆಯನ್ನ ಕತ್ತರಿಸಿ ದೊಡ್ಡದಾಗಿ ಹೆಲ್ಪ್ ಅಂತ ಇಂಗ್ಲಿಷ್ ನಲ್ಲಿ ಹಾಕಿದ್ದ. ಈ ಒಂದು ಐಡಿಯಾವನ್ನ ಬಳಸಿಕೊಂಡ ಆ 3 ಸ್ನೇಹಿತರು ಅಲ್ಲಿದ್ದ ದೊಡ್ಡ ದೊಡ್ಡ ಮರಗಳನ್ನ ಕತ್ತರಿಸಿ ಅವರು ಕೂಡ ಸಮುದ್ರದ ಅಂಚಿನಲ್ಲಿ ಹೆಲ್ಪ್ ಅಂತ ಇಂಗ್ಲಿಷ್ ನಲ್ಲಿ ಬರೆದು ಹಾಕುತ್ತಾರೆ. ಆದ್ರೆ ದುರಾದೃಷ್ಟ, 1 ವಾರವಾದರೂ ಕೂಡ ಯಾರು ಕೂಡ ಅದನ್ನ ನೋಡುವುದಿಲ್ಲ. ಮೇಲಾಗಿ ಯಾವ ಒಂದು ಹೆಲಿಕಾಪ್ಟರ್ ಆಗಲಿ ಅಥವಾ ವಿಮಾನವಾಗಲಿ ಆ ದ್ವೀಪದ ಮೇಲೆ ಹಾರುವುದಿಲ್ಲ ಹಾಗೂ ಯಾರು ಕೂಡ ಅದನ್ನ ಗಮನಿಸುವುದಿಲ್ಲ. ಹೀಗೆ 15 ದಿನಗಳು ಕಳೆದು ಹೋಗುತ್ತವೆ. ಏನೋ ಮಾಡಿ ಅಲ್ಲೇ ಇದ್ದಂತಹ ಅಲ್ಪ ಸ್ವಲ್ಪ ತೆಂಗಿನಕಾಯಿಯನ್ನ ತಿಂದುಕೊಂಡು ಅದರ ನೀರನ್ನ ಕುಡಿದು ತಮ್ಮ ಜೀವನವನ್ನ ಆ 3 ಸಾಗಿಸುತ್ತಿದ್ದರು. ಹೀಗಿದ್ದಾಗ ಅಮೆರಿಕದ ಒಬ್ಬ ಭೂವಿಜ್ಞಾನಿ ಗೂಗಲ್ ಮ್ಯಾಪ್ ಗಳನ್ನ ಬಳಸಿಕೊಂಡು ರಿಸರ್ಚ್ ಮಾಡುವಾಗ ಅಪ್ಪಿತಪ್ಪಿ ಈ ಒಂದು ದ್ವೀಪದ ಬಗ್ಗೆ ಅಧ್ಯಯನ ನಡೆಸಲು ಗೂಗಲ್ ಮ್ಯಾಪ್ ಮೂಲಕ ಈ ದ್ವೀಪವನ್ನ ಝೂಮ್ ಮಾಡುತ್ತಾನೆ. ನಿಮಗೆ ಗೊತ್ತಿರುವ ಹಾಗೆ ಈ ಗೂಗಲ್ ಮ್ಯಾಪ್ ಪ್ರತಿ 1 ವಾರಕ್ಕೆ ತನ್ನ ಮ್ಯಾಪ್ಗಳನ್ನ ಅದು ಅಪ್ಡೇಟ್ ಮಾಡುತ್ತಾನೆ ಇರುತ್ತದೆ. ಹೀಗಿದ್ದಾಗ ಆ ಭೂವಿಜ್ಞಾನಿಗೆ ಆ ದ್ವೀಪದ ಮೇಲೆ ಹೆಲ್ಪ್ ಅನ್ನುವ ಒಂದು ಪದ ಕಾಣುತ್ತದೆ. ಇದರಿಂದ ಆ ಭೂವಿಜ್ಞಾನಿ ಅಚ್ಚರಿಗೊಳ್ಳುತ್ತಾನೆ. ತಕ್ಷಣವೇ ಅಮೆರಿಕದ ನೇವಿ ಹಾಗೂ ಕೋಸ್ಟಲ್ ಗಾರ್ಡ್ಗೆ ಈ ವಿಷಯವನ್ನ ತಿಳಿಸುತ್ತಾನೆ. ಯಾರೋ ಸಹಾಯ ಬೇಕೆಂದು ಬರೆದಿದ್ದಾರೆ ಅಂತ ತಿಳಿದು ಅಮೆರಿಕದ ಪೋಸ್ಟ್ ಗಾರ್ಡ್ ತಂಡ ಹೆಲಿಕಾಪ್ಟರ್ ನ ಬಳಸಿಕೊಂಡು ಆ ದ್ವೀಪಕ್ಕೆ ಇಳಿದು ಆ 3ರನ್ನ ಬಚಾವ್ ಮಾಡುತ್ತದೆ. ಮುಂದೆ ಆ 3 ಹೇಗೆ ಅವರನ್ನ ಕಂಡು ಹಿಡಿಯಲಾಯಿತು ಅಂತ ಕೇಳಿದಾಗ ಆ ಅಮೆರಿಕನ್ ಕೋಸ್ಟ್ ಗಾರ್ಡ್ಸ್ ಆ ಭೂವಿಜ್ಞಾನಿ ಬಗ್ಗೆ ಹೇಳಿದ್ದಾರೆ. ಮುಂದೆ ಆ 3 ಆ ಭೂವಿಜ್ಞಾನಿಯ ಮಾಹಿತಿಯನ್ನ ಪಡೆದು ಅವರ ಮನೆಗೆ ಹೋಗಿ ಅವರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಆಗ ಆ ವಿಜ್ಞಾನಿ ಹೇಳಿದ್ದು ಒಂದೇ ಮಾತು, ಧನ್ಯವಾದಗಳನ್ನ ನೀವು ನನಗೆ ತಿಳಿಸಬೇಡಿ, ನಿಜಕ್ಕೂ ನೀವು ಧನ್ಯವಾದ ತಿಳಿಸಬೇಕು ಬೇಕಾಗಿದ್ದು ಗೂಗಲ್ ಮ್ಯಾಪ್ಗೆ ಅಂತ ಹೇಳುತ್ತಾರೆ. ಹೌದು ಸ್ನೇಹಿತರೆ, ಈ 3ರ ಜೀವವನ್ನ ಉಳಿಸಿದ್ದೇ ಗೂಗಲ್ ಮ್ಯಾಪ್ ಅಂದ್ರೆ ಅತಿಶಯೋಕ್ತಿ ಆಗಲಾರದು. ಇವತ್ತು ಗೂಗಲ್ ಮ್ಯಾಪ್ ಹಲವಾರು ರೀತಿ ಹಲವಾರು ಜನರಿಗೆ ಭಾರಿ ಪ್ರಮಾಣದಲ್ಲಿ ಸಹಾಯ ಮಾಡುತ್ತದೆ. ಇವತ್ತು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕೆಂದ್ರೆ ಅದು ಬೈಕ್ ಆಗಲಿ, ಕಾರ್ ಆಗಲಿ, ಬಸ್ ಆಗಲಿ ಅಥವಾ ಮನೆಯ ಅಡ್ರೆಸ್ ಅನ್ನ ಹುಡುಕಿಕೊಂಡು ಅಥವಾ ಯಾವುದೇ ಗೊತ್ತಿಲ್ಲದ ಜಾಗಕ್ಕೆ ಹೋಗಬೇಕೆಂದ್ರೆ ನೀವು ಮೊಬೈಲ್ ನಲ್ಲಿರುವ ಗೂಗಲ್ ಮ್ಯಾಪ್ ಅನ್ನ ಬಳಸಲೇಬೇಕು. ಅಂತಹ ಒಂದು ಪರಿಸ್ಥಿತಿ ಈಗ ಉಂಟಾಗಿದೆ. ಅಷ್ಟೇ ಯಾಕೆ, ಇವತ್ತು ನಾವು ರಸ್ತೆಗಳಲ್ಲಿ ಟ್ರಾಫಿಕ್ ಇದೆಯೋ ಇಲ್ಲವೋ ಅನ್ನೋದನ್ನ ಕೂಡ ಈ ಗೂಗಲ್ ಮ್ಯಾಪ್ ಮೂಲಕ ನಾವು ತಿಳಿಯಬಹುದಾಗಿದೆ. ಒಂದು ವೇಳೆ ನಾವು ಹೋಗುವ ರಸ್ತೆಯಲ್ಲಿ ಟ್ರಾಫಿಕ್ ಇದ್ದರೆ ಆ ರಸ್ತೆಯನ್ನ ಅವಾಯ್ಡ್ ಮಾಡಿ ಇನ್ನೊಂದು ರಸ್ತೆಯ ಮೂಲಕ ನಾವು ಅಂದುಕೊಂಡ ಜಾಗಕ್ಕೆ ಹೋಗಲು ಈ ಗೂಗಲ್ ಮ್ಯಾಪ್ ಇವತ್ತು ಸಹಾಯ ಮಾಡುತ್ತಿದೆ. ಹಿಂದೆ ಒಂದು ಕಾಲ ಇತ್ತು, ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಬೇಕೆಂದ್ರೆ ನೀವು 100 ಬಾರಿ 100 ಜನರನ್ನ ಕೇಳಿ ಗೊತ್ತಿರದ ಜಾಗವನ್ನ ಅವರ ಸಹಾಯದಿಂದ ಹೋಗಬಹುದಾಗಿತ್ತು. ಆದ್ರೆ ಇವತ್ತು ಅತ್ಯಂತ ಈಸಿ ಆಗಿದೆ. ಕೇವಲ ಗೂಗಲ್ ಮ್ಯಾಪ್ ಇಟ್ಟುಕೊಂಡು ನೀವು ಯಾವುದೇ ಜಾಗಕ್ಕೂ, ಜಗತ್ತಿನ ಯಾವುದೇ ಪ್ರದೇಶಕ್ಕೂ ಹೋಗಬಹುದಾಗಿದೆ. ಅಷ್ಟೇ ಅಲ್ಲದೆ ಇವತ್ತು ನಾವು ಈ ಗೂಗಲ್ ಮ್ಯಾಪ್ ಅನ್ನ ಕೆಲವೊಂದು ಕಡೆ ಬಳಸಿದಾಗ ಗೊತ್ತಿಲ್ಲದ ಜಾಗಗಳಲ್ಲಿ, ಕಾಡುಗಳಲ್ಲಿ ಹಲವಾರು ಬಾರಿ ತಪ್ಪಿಸಿಕೊಂಡಿರುವ ಉದಾಹರಣೆಗಳನ್ನ ನೀವು ಕೇಳಿರಬಹುದು, ನೀವೇ ಸ್ವತಃ ಅನುಭವಿಸಿರಬಹುದು. ಎಲ್ಲವನ್ನ 100% ಅಕ್ಯುರೇಟ್ ಆಗಿ ಈ ಗೂಗಲ್ ಮ್ಯಾಪ್ ತೋರಿಸುತ್ತೆ ಅಂದ್ರೆ ತಪ್ಪು. ಕೆಲವೊಮ್ಮೆ ಈ ಟೆಕ್ನಾಲಜಿ ಕೂಡ ತಪ್ಪು ಮಾಡಬಹುದು. ಆದ್ರೆ ಇವತ್ತು ನಮ್ಮ ಮೊಬೈಲ್ ನಲ್ಲಿರುವ ಟೆಕ್ನಾಲಜಿ 90% ಈ ಮೊಬೈಲ್ ಅನ್ನ ಅಂದ್ರೆ ಗೂಗಲ್ ಮ್ಯಾಪ್ ಅನ್ನ ಬಳಸಿ ನೀವು ಆ ಜಾಗಕ್ಕೆ ಹೋಗಬಹುದಾಗಿದೆ. ಈ ಗೂಗಲ್ ಮ್ಯಾಪ್ ಇವತ್ತು ಈ ಭೂಮಿ ಮೇಲೆ ಇರುವ 220 ದೇಶಗಳಲ್ಲಿ ತನ್ನ ಜಾಲವನ್ನ ಹರಡಿಸಿಕೊಂಡಿದೆ. ಈ ಎಲ್ಲ ದೇಶಗಳಲ್ಲೂ ನೀವು ಗೂಗಲ್ ಮ್ಯಾಪ್ ಅನ್ನ ಆರಾಮವಾಗಿ ಬಳಸಬಹುದಾಗಿದೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಗೂಗಲ್ ಮ್ಯಾಪ್ ಪ್ರಾರಂಭವಾದಾಗ ಕೇವಲ ಇದು ಇಂಗ್ಲಿಷ್ ನಲ್ಲಿ ಮಾತ್ರ ಬಳಸಬಹುದಾಗಿತ್ತು. ಆದ್ರೆ ಟೆಕ್ನಾಲಜಿ ಬೆಳೆದ ಹಾಗೆ ಇಲ್ಲಿನ ಭಾಷೆಗಳು ಕೂಡ ಜಾಸ್ತಿ ಆಗಿದೆ. ನಾನು ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ 40ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಗೂಗಲ್ ಲಭ್ಯ ಇದೆ. ಅಷ್ಟೇ ಯಾಕೆ ಕನ್ನಡದಲ್ಲೂ
ಕೂಡ ನೀವು ಗೂಗಲ್ ಮ್ಯಾಪ್ ಅನ್ನ ಕಾಣಬಹುದು. ಹಾಗೂ ಪ್ರತಿಯೊಂದು ಊರುಗಳನ್ನ ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡದಲ್ಲಿಯೇ ನೀವು ಓದಬಹುದಾಗಿದೆ, ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಇತ್ತೀಚಿನ ಸರ್ವೆ ಪ್ರಕಾರ ಗೂಗಲ್ ಮ್ಯಾಪ್ ಮೂಲಕ ನೀವು 17 ಕೋಟಿಗಿಂತಲೂ ಜಾಸ್ತಿ ಆ ಜಾಗಗಳ ಚಿತ್ರಗಳನ್ನ ಕೂಡ ಕಾಣಬಹುದಾಗಿದೆ. ಎಷ್ಟು ಸಲೀಸಾಗಿದೆ ಅಲ್ವಾ? ಒಂದು ವೇಳೆ ನಿಮ್ಮ ಮನೆಯ ಫೋಟೋವನ್ನು ಕೂಡ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಅಪ್ಲೋಡ್ ಮಾಡಿದರೆ ನೋಡಬಹುದಾಗಿದೆ. ಪ್ರತಿನಿತ್ಯ ಈ ಗೂಗಲ್ ಮ್ಯಾಪ್ಗೆ ಲಕ್ಷಾಂತರ ಜಾಗಕ್ಕೆ ಸಂಬಂಧಪಟ್ಟ ಫೋಟೋಗಳು ಪ್ರತಿ ಸೆಕೆಂಡ್ಗೆ ಅಪ್ಲೋಡ್ ಆಗುತ್ತಾನೆ ಇರುತ್ತವೆ. ಒಂದು ವೇಳೆ ನೀವು ಯಾರಿಗಾದ್ರೂ ಅಡ್ರೆಸ್ ಕೊಡಬೇಕು, ನಿಮ್ಮ ಮನೆಯ ಅಡ್ರೆಸ್ ಕೊಡಬೇಕಂದ್ರೆ ಆ ಜಾಗದ ಲೊಕೇಶನ್ ಅನ್ನ ನಿಮ್ಮ ಮೊಬೈಲ್ ಮೂಲಕ ಶೇರ್ ಮಾಡಿದರೆ ಸಾಕು, ಆ ಬರುವಂತ ವ್ಯಕ್ತಿ ನೇರವಾಗಿ ನಿಮ್ಮ ಮನೆಗೆ ಬರಬಹುದು. ಹಾಗೂ ನೀವು ಫೋಟೋವನ್ನು ಅಪ್ಲೋಡ್ ಮಾಡಿದರೆ ಆ ಫೋಟೋ ನೋಡಿ, ನಿಮ್ಮ ಮನೆಯ ಫೋಟೋ ನೋಡಿ ಆರಾಮವಾಗಿ ನಿಮ್ಮ ಮನೆಯ ಡೋರ್ ಕಾಲಿಂಗ್ ಬೆಲ್ ಮಾಡಬಹುದಾಗಿದೆ. ನೋಡಿ ಎಷ್ಟು ಸರಳವಾಗಿದೆ ಕೇವಲ ಈ ಗೂಗಲ್ ಮ್ಯಾಪ್ ಮೂಲಕ. ನೀವು ಗೂಗಲ್ ಮ್ಯಾಪ್ ಅನ್ನ ಬಳಸುತ್ತಿರುವಾಗ, ರಸ್ತೆಯ ದಿಕ್ಕನ್ನ ತೋರಿಸುತ್ತಿರುವಾಗ, ಅಥವಾ ನೀವು ಗಾಡಿಯಲ್ಲಿ, ಬೈಕ್ ಅಲ್ಲಿ, ಕಾರಲ್ಲಿ ಹೋಗುವಾಗ ಒಬ್ಬ ಮಹಿಳೆಯ ಧ್ವನಿಯನ್ನ ನೀವು ಕೇಳಿಯೇ ಕೇಳುತ್ತೀರಾ. ಆ ಧ್ವನಿ ಯಾರದ್ದು ಅಂತ ತಿಳಿಯಲು ಹಲವಾರು ಜನರಿಗೆ ಕುತೂಹಲವಾಗಿರುತ್ತದೆ. ಹೌದು ಸ್ನೇಹಿತರೆ, ಗೂಗಲ್ ನಕ್ಷೆಗಳ ಸಂಚಾರದಲ್ಲಿ ಮಹಿಳೆಯ ಧ್ವನಿ ಬೇರೆ ಯಾರದ್ದು ಅಲ್ಲ, ಅದು ಆಸ್ಟ್ರೇಲಿಯಾದ ವಾಯ್ಸ್ ಓವರ್ ಕಲಾವಿದೆ, ಗಾಯಕಿ ಕರೆನ್ ಜಾಕಬ್ಸನ್. ಇವರ ಧ್ವನಿ ಇಡೀ ವಿಶ್ವಾದ್ಯಂತ ನಿಮಗೆ ದಾರಿ ತೋರಿಸಲು ಸಹಾಯ ಮಾಡುತ್ತದೆ. ಇತ್ತೀಚೆಗೆ ಗೂಗಲ್ ಮ್ಯಾಪ್ ನಲ್ಲಿ ನೀವು 3D ಚಿತ್ರಗಳನ್ನು ಕೂಡ ನೋಡಬಹುದಾಗಿದೆ. ಪ್ರತಿಯೊಂದು ಆಂಗಲ್ ನಲ್ಲಿಯೂ ಕೂಡ ನೀವು ರಸ್ತೆಗಳ ನೋಟವನ್ನ ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ನೀವು ನಿಮ್ಮ ಮನೆಯ ಡೀಟೇಲ್ಸ್ ಗಳನ್ನ ಚಿತ್ರಗಳಲ್ಲಿ ಗೂಗಲ್ ಮ್ಯಾಪ್ ನಲ್ಲಿ ಹಾಕಿ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಅದನ್ನ ಶೇರ್ ಮಾಡಬಹುದಾಗಿದೆ. ಇವತ್ತು ಈ ಗೂಗಲ್ ಮ್ಯಾಪ್ ಮೂಲಕ ನೀವು ಯಾವುದಾದ್ರೂ ಹೋಟೆಲ್ಗಳ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ, ಇನ್ಯಾವುದಾದ್ರೂ ಜಾಗಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದಾಗಿದೆ. ಹೌದು, ಅದು ಹೇಗೆಂದ್ರೆ ಅಲ್ಲಿ ಹೋಗಿ ಬಂದಂತಹ ಜನರು ಆ ಜಾಗದ ಬಗ್ಗೆ ರಿವ್ಯೂ ಬರೆದಿರುತ್ತಾರೆ. ಅಂದ್ರೆ ಆ ಜಾಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿರುತ್ತಾರೆ. ಅದನ್ನ ಓದಿ ನೀವು ಆ ಜಾಗ ಒಳ್ಳೆಯದೋ ಕೆಟ್ಟದ್ದೋ, ಆಸ್ಪತ್ರೆ ಒಳ್ಳೆಯದೋ ಕೆಟ್ಟದ್ದೋ, ರೆಸ್ಟೋರೆಂಟ್ ಒಳ್ಳೆಯದೋ, ಅಲ್ಲಿರುವ ಐಟಮ್ಗಳು ಹೇಗಿದೆ, ಅದರಲ್ಲಿ ಇರುವ ಮೆನುಗಳೇನಿದೆ, ಆ ಹೋಟೆಲ್ಗೆ ಸಂಬಂಧಪಟ್ಟ ಚಿತ್ರಗಳನ್ನು ಕೂಡ ನೀವು ನೋಡಿ ಅಲ್ಲಿಗೆ ಹೋಗಬಹುದೋ ಬೇಡವೋ ಅಂತ ಡಿಸೈಡ್ ಮಾಡಬಹುದಾಗಿದೆ. ಹೀಗಾಗಿ ಇವತ್ತು ಗೂಗಲ್ ರಿವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅಷ್ಟೇ ಅಲ್ಲದೆ ಆ ಜಾಗದ ಸಂಕ್ಷಿಪ್ತ ಮಾಹಿತಿ ಕೂಡ ಅಲ್ಲಿ ನಿಮಗೆ ಸಿಗುತ್ತದೆ. ಉದಾಹರಣೆಗೆ ನೀವು ಒಂದು ದೇವಸ್ಥಾನಕ್ಕೆ ಹೋಗಬೇಕೆಂದ್ರೆ ಆ ದೇವಸ್ಥಾನಕ್ಕೆ ನೀವು ಯಾವ ಸಮಯದಲ್ಲಿ ಭೇಟಿ ಕೊಡಬಹುದು, ಆ ದೇವಸ್ಥಾನದ ಟೈಮಿಂಗ್ ಏನು, ಆ ಸಮಯದಲ್ಲಿ ಏನಾದ್ರೂ ಈಗ ರಶ್ ಇದೆಯೋ ಇಲ್ಲವೋ ಅನ್ನುವ ಅಪ್ಡೇಟ್ ಕೂಡ ನಿಮಗೆ ಅಲ್ಲಿ ಸಿಗುತ್ತದೆ. ಹಾಗೆಯೇ ಆ ದೇವಸ್ಥಾನ ಯಾವ ಸಮಯಕ್ಕೆ ತೆಗೆಯುತ್ತದೆ, ಯಾವ ಸಮಯಕ್ಕೆ ಕ್ಲೋಸ್ ಆಗುತ್ತದೆ, ಯಾವ ಸಮಯದಂದು ಅಥವಾ ಯಾವ ದಿನದಂದು ಅದು ಮುಚ್ಚಿರುತ್ತೆ ಅನ್ನೋದು ಕೂಡ ಅದರಲ್ಲಿ ಬರೆಯಲಾಗಿರುತ್ತದೆ. ಇದನ್ನ ಗೂಗಲ್ ಮ್ಯಾಪ್ ಮೂಲಕ ನೋಡಿ ನೀವು ಅಂತ ಜಾಗಗಳಿಗೆ ಇವತ್ತು ಹೋಗಬಹುದಾಗಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗಂತೂ ಜನ ಹೋಟೆಲ್ಗಳಿಗೆ ಹೋಗುವ ಮೊದಲು, ರೆಸ್ಟೋರೆಂಟ್ಗೆ ಹೋಗುವ ಮೊದಲು ಈ ಗೂಗಲ್ ಮ್ಯಾಪ್ ನಲ್ಲಿರುವ ರಿವ್ಯೂಗಳನ್ನ ನೋಡಿಯೇ ಆ ಸ್ಥಳಗಳಿಗೆ ಹೋಗುತ್ತಿದ್ದಾರೆ. ಜಗತ್ತಿನಲ್ಲಿ ಗೂಗಲ್ ಮ್ಯಾಪ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ವಾಟ್ಸ್ಆಪ್ ನಂತರ ಅತಿ ಹೆಚ್ಚು ಬಳಸುವಂತಹ ಒಂದು ಆಪ್ ಆಗಿದೆ. ಕೇವಲ ಗೂಗಲ್ ಮ್ಯಾಪ್ ನಿಂದಲೇ ಕಳೆದ ವರ್ಷ ಅಂದಾಜು 11.1 ಬಿಲಿಯನ್ ನಷ್ಟು ಗೂಗಲ್ ಸಂಸ್ಥೆ ಈ ಮೂಲಕ ಗಳಿಸಿತ್ತು. ಅಂದ ಹಾಗೆ ಈ ಗೂಗಲ್ ನಕ್ಷೆಯನ್ನ ಅಂದ್ರೆ ಮ್ಯಾಪ್ ಅನ್ನ 2004ರಲ್ಲಿ ಅಭಿವೃದ್ಧಿ ಪಡಿಸಿದವರು ಅಂದ್ರೆ ಡೆವಲಪ್ ಮಾಡಿದವರು ಆಸ್ಟ್ರೇಲಿಯಾದ ಸಹೋದರರಂತಹ ಲಾರ್ಸ್ ಮತ್ತು ಜೇಮ್ಸ್ ರಾಸ್ಮೋಸೆನ್ ಅಂತ. ಆದ್ರೆ ಅವರ ಈ ಒಂದು ಕಂಪನಿಯನ್ನ ಮುಂದೆ ಗೂಗಲ್ ಖರೀದಿಸಿಕೊಳ್ಳುತ್ತದೆ. ಆದ್ರೆ ಈ ಗೂಗಲ್ ಮ್ಯಾಪ್ ನೀವು ಬಳಸುವ ಮೊದಲು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದ್ರೆ ನೀವು ಎಲ್ಲೆಲ್ಲಿ ನಿಮ್ಮ ಡೇಟಾವನ್ನ ಆನ್ ಮಾಡಿಕೊಂಡು ಆ ಜಾಗಗಳಿಗೆ ಹೋಗಿ ಬರುತ್ತೀರೋ ಆ ಎಲ್ಲ ಹಿಸ್ಟ್ರಿ ಗೂಗಲ್ ಮ್ಯಾಪ್ ನಲ್ಲಿ ಕ್ಯಾಪ್ಚರ್ ಆಗಿರುತ್ತದೆ, ಸರಿಯಾಗಿರುತ್ತದೆ. ಈ ಗೂಗಲ್ ಮ್ಯಾಪ್ ಕಂಪನಿಯಲ್ಲಿ ಸರಿಸುಮಾರು 45,000ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡುತ್ತಾರೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಗೂಗಲ್ ಮ್ಯಾಪ್ ಬಳಸುವುದರಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ, ಎರಡನೇ ಸ್ಥಾನ ನಮ್ಮ ಭಾರತವಾಗಿದೆ. ಭಯೋತ್ಪಾದಕರ ದಾಳಿಯನ್ನ ಮಾಡಲು ಯೋಜನೆಗಳನ್ನು ರೂಪಿಸುವಾಗ ಈ ಉಪಗ್ರಹ ಚಿತ್ರಗಳನ್ನ ಬಳಸುವ ಮೂಲಕ ಕೆಲವೊಂದು ಜಾಗಗಳಿಗೆ ಅಪಾಯ ಇದೆ ಅಂತ ಸರ್ಕಾರವು ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಗೂಗಲ್ ಭದ್ರತೆಗಾಗಿ ಯುಎಸ್ ನೇವಲ್ ಆರ್ಬಿಟರಿ ಪ್ರದೇಶದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಶಾಸನ ಮಂದಿರ ಮತ್ತು ಶ್ವೇತ ಭವನದ ಮೊದಲಾದ ಒಳಗೊಂಡಂತೆ ಕೆಲವು ಪ್ರದೇಶಗಳನ್ನ ಅಲ್ಲಿ ಅದಕ್ಕೆ ಆಕ್ಸೆಸ್ ಸಿಗದ ಹಾಗೆ ಮಾಡಿದೆ. ಅಂದ್ರೆ ಕೆಲವೊಂದು ಗುಪ್ತ ಸ್ಥಳಗಳನ್ನ ಯಾರು ಕೂಡ ಗೂಗಲ್ ಮ್ಯಾಪ್ ಮೂಲಕವೂ ಕೂಡ ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ಭಾರತದಲ್ಲೂ ಕೂಡ ಕೆಲವೊಂದು ಜಾಗಗಳಿಗೆ ಗೂಗಲ್ ಮ್ಯಾಪ್ ಪೆನೆಟ್ರೇಟ್ ಮಾಡಲು ಸಾಧ್ಯವಾಗುವುದಿಲ್ಲ. ಇದನ್ನ ಗುಪ್ತ ಜಾಗಗಳು ಅಂತ ಅನೌನ್ಸ್ ಮಾಡಿ ಅವುಗಳನ್ನ ಬಹಿರಂಗ ಮಾಡದೆ ಇಡಲಾಗಿದೆ. ಆದ್ರೆ ಜಗತ್ತಿನ ಹಲವಾರು ಜಾಗಗಳನ್ನ ನೀವು ಗೂಗಲ್ ಮೂಲಕ ನೋಡಬಹುದಾಗಿದೆ. ಸ್ನೇಹಿತರೆ, ಈ ಗೂಗಲ್ ಮ್ಯಾಪ್ ಅನ್ನ ನೀವು ಕೂಡ
ಪ್ರತಿದಿನ ಬಳಸುತ್ತಿದ್ದೀರಾ ಅಂತ ಅಂದುಕೊಂಡಿದ್ದೇನೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಗೂಗಲ್ ಮ್ಯಾಪ್ ಬಗ್ಗೆ ಇನ್ನಷ್ಟು ಮಾಹಿತಿನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.